ಕಾಪು ರಂಗತರಂಗ ನಾಟಕ ತಂಡದ 16ನೇ ನಾಟಕ ಬುಡಿದಿ ಇದರ ಬಿಡುಗಡೆ ಸಮಾರಂಭ ಡಿಸೆಂಬರ್ 23ರಂದು ನಡೆಯಲಿದೆ. ಉಡುಪಿಯ ಕಾಪು ರಂಗತರಂಗ ಕಲಾವಿದರು ತಂಡದ 16ನೇ ನಾಟಕ ಬುಡಿದಿ ಡಿಸೆಂಬರ್ 23ರಂದು ಸಂಜೆ ಬಿಡುಗಡೆಗೊಳ್ಳಲಿದೆ ಎಂದು ರಂಗತರಂಗ ಕಲಾವಿದರು ತಂಡದ ಸಂಸ್ಥಾಪಕ ಸಮಾಜ ರತ್ನ ಕೆ ಲೀಲಾಧರ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಪು ಪ್ರೆಸ್ ಕ್ಲಬ್ನಲ್ಲಿ ನೂತನ ನಾಟಕದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದವರು ಶಾಸಕ ಲಾಲಾಜಿ ಆರ್ ಮೆಂಡನ್, ಉದ್ಯಮಿಗಳಾದ ಸುರೇಶ್ ಶೆಟ್ಟಿ ಗುರ್ಮೆ, ರೋಹಿತ್ ಆಳ್ವ, ದಿವಾಕರ್ ಶೆಟ್ಟಿ ಮತ್ತು ನೋಟರಿ ಸಂಕಪ್ಪ ಅಮೀನ್ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಗ್ರಾಮೀಣ ಭಾಗದ ಕಲಾಸಕ್ತರಿಗೆ ವೇದಿಕೆಯಲ್ಲಿ ಅವಕಾಶ ಸೃಷ್ಟಿಸಿಕೊಡುವ ಉದ್ದೇಶದಿಂದ 15 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರುವ ರಂಗತರಂಗ ಕಲಾವಿದರು ತಂಡದ ರಂಗತರಂಗ ಅನೇಕ ಹಾಸ್ಯಭರಿತ ಸಾಮಾಜಿಕ ಕಳಕಳಿ ಮತ್ತು ಸಂದೇಶ ಸಾರುವಂತಹ 15 ನಾಟಕಗಳನ್ನು ಸಮಾಜಕ್ಕೆ ನೀಡಿದೆ ಎಂದರು. ನಮ್ಮ ನಾಟಕಗಳು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು, ಕೊಡಗು, ಕಾಸರಗೋಡು, ಉತ್ತರ ಕನ್ನಡ ಜಿಲ್ಲೆ, ಮುಂಬೈ, ಮಹಾರಾಷ್ಟ್ರ, ಸಾಂಗ್ಲಿ, ಪೂನಾ, ಮೀರಜ್ ಹಾಗೂ ಕೊಲ್ಲಿ ರಾಷ್ಟ್ರಗಳಾದ ಅಬುಧಾಬಿ, ದುಬೈ, ಕುವೈತ್, ಕತಾರ್, ಮಸ್ಕತ್ ಸೇರಿದಂತೆ ಹಲವೆಡೆ ಸೂಪರ್ ಹಿಟ್ ಆಗಿ ಪ್ರದರ್ಶನಗೊಂಡಿವೆ ಎಂದರು. ನಾಟಕ ಪ್ರದರ್ಶನದ ವ್ಯವಸ್ಥಾಪಕ ಶರತ್ ತುಚ್ಚಿಲ ಮಾತನಾಡಿ, ಪ್ರಥಮ ಬಾರಿಗೆ ತುಳು ನಾಟಕದ ಟಿಕೆಟ್ ಅನ್ನು ಬುಕ್ ಮೈ ಶೋ ಆಪ್ ಮೂಲಕ ಕಾಯ್ದಿರಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ ಎಲ್ಲೆಡೆಯಿಂದ ಕಲಾಭಿಮಾನಿಗಳಿಂದ ಪೂರಕ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಅದಲ್ಲದೆ ಈ ಒಂದು ನಾಟಕ ಬಿಡುಗಡೆ ಸಮಾರಂಭದಲ್ಲಿ ವಿಶೇಷವಾಗಿ ಕಲಾವಿದರ ಪತ್ನಿಯರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಂಗತರಂಗ ಕಲಾವಿದರು ಕಾಪು ಎನ್ನುವಂಥ ಸಂಸ್ಥೆಯು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ ಹಾಗೂ ಪ್ರದರ್ಶನ ನೀಡುತ್ತಾ ಬಂದಿದೆ. ಎಲ್ಲರ ಜನರ ಪ್ರಶಂಸೆಗೆ ಪಾತ್ರವಾಗಿದೆ. ಈ 15 ವರ್ಷಗಳಲ್ಲಿ 16 ನಾಟಕಗಳನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ನಮ್ಮ 16ನೇ ನಾಟಕ ಬುಡಿದಿ ಅನ್ನುವಂಥ ನಾಟಕವನ್ನು ಲೋಕಾರ್ಪಣೆ ಮಾಡುವ ಬಗ್ಗೆ ಈ ಪ್ರೆಸ್ ಕ್ಲಬ್ನ ನಾಡಿದ್ದು 23ನೇ ತಾರೀಕು ಕಾಪು ಹೊಸಮಾರುಗಡಿ ದೇವಸ್ಥಾನದ ವಠಾರದಲ್ಲಿ ನಮ್ಮ ಬುಡಿದಿ ಪ್ರದರ್ಶನ, ನಾಟಕ ಪ್ರದರ್ಶನ ಸಾಕಾರಗೊಳ್ಳಿಕ್ಕಿದೆ, ಲೋಕಾರ್ಪಣೆಗೊಳ್ಳಿಕ್ಕಿದೆ. ಎಲ್ಲ ಪ್ರೀತಿಯ ನಮ್ಮ ನಾಟಕ ಕಲಾಸಕ್ತರು, ಪ್ರೋತ್ಸಾಹಕರು ಹಾಗೂ ನಮ್ಮ ಅಭಿಮಾನಿ ಬಂಧುಗಳೆಲ್ಲ ಈವರೆಗಿನ ಎಲ್ಲ ನಾಟಕಗಳಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೆ ನಾವು ಖಂಡಿತವಾಗಿ ಚಿರಋಣಿಯಾಗಿರುತ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ನಾಟಕಗಳನ್ನು, ಒಳ್ಳೆಯ ಸಂದೇಶ ಇರುವಂಥ ಹಾಗೆ ಹಾಸ್ಯಭರಿತವಾದ ನಾಟಕಗಳನ್ನು ಕೊಡಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಈ ಬುಡಿದಿ ನಾಟಕವನ್ನು ಶ್ರೀ ಲಕ್ಷ್ಮೀಜಾನಂದ ಸ್ವಾಮಿ ದೇವರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ನಾಡಿದ್ದು 23ನೇ ತಾರೀಕು ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಈ ಉದ್ಘಾಟನೆಯಲ್ಲಿ ನಮ್ಮ ಈ ಬುಡಿದಿ ನಾಟಕ ಯಾವ ರೀತಿಯಾಗಿ ಮೂಡಿ ಬರುತ್ತೆ ಅನ್ನುವಂಥದ್ದನ್ನು ಪ್ರೇಕ್ಷಕರು ನೋಡಿ ತಿಳಿದುಕೊಳ್ಬೇಕಾಗಿ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾತ್ರ ವಿಶೇಷವಾಗಿ ಆ ದಿವಸ ನಮ್ಮ ರಂಗತರಂಗ ಕಲಾವಿದರು ನಾಟಕ ತಂಡದ ಕಲಾವಿದರ ಪತ್ನಿಯರನ್ನು ಕೂಡ ಆ ದಿವಸ ನಾವು ಗೌರವಿಸ್ತಾ ಇದ್ದೇವೆ. OTT ಪ್ಲ್ಯಾಟ್ಫಾರ್ಮ್ ಅಂದರೆ ಬುಕ್ ಮೈ ಶೋ ಆ್ಯಪ್ನಲ್ಲಿ ರಿಲೀಸ್ ಆಗ್ತಾ ಉಂಟು. ಈಗ ತನಕ ಯಾವುದೇ ತುಳು ನಾಟಕವಾಗಲಿ, ಕನ್ನಡ ನಾಟಕವಾಗಲಿ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ಕಿಂಗ್ಗೋಸ್ಕರ ಆ ಆ್ಯಪಲ್ಲಿ ಬುಕ್ ಆಗಲಿಲ್ಲ. ಸೊ ಇದೊಂದು ನಮಗೊಂದು ಹೆಮ್ಮೆಯ ಸಂಗತಿ. ಒಂದು ಬುಡಿದಿ ನಾಟಕವು ಬುಕ್ ಮೈ ಶೋ ಅಲ್ಲಿ ಬುಕ್ ಆಗಿದೆ. ಸೊ ಟಿಕೆಟಿಗೋಸ್ಕರ ನಮ್ಮನ್ನು ಹುಡುಕಿಕೊಂಡು ಬರಬೇಕಂತಿಲ್ಲ. ಬುಕ್ ಮೈ ಶೋ ಆ್ಯಪಿಗೆ ಹೋದರೆ ಕಾಮಿಡಿ ಶೋಸ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬುಡಿದಿ ನಾಟಕ ಡಿಸ್ಪ್ಲೇ ಆಗ್ತದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಬೇಕು ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು. ಅದಕ್ಕೆ ಬೇಕಿದ್ದ ಸ್ಕ್ಯಾನಿಂಗ್ ವ್ಯವಸ್ಥೆ ಎಲ್ಲ ನಾವು ಟಿಕೆಟ್ ಎಂಟ್ರಿಯಲ್ಲೆಲ್ಲ ಮಾಡಿದ್ದೇವೆ. ಸೊ ಇದೊಂದು ತುಳುವಿದ್ದು ಪ್ರಥಮ ನಾಟಕ. ಒಂದು ಬುಕ್ ಮೈ ಶೋ ಆ್ಯಪ್ನಲ್ಲಿ ಬುಕ್ ಆಗಿರುವಂಥದ್ದು ತುಳುವಿದ್ದು ಪ್ರಥಮ ನಾಟಕ ಇದು.